ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ರಾಣಿ ಎಂಬ ಹುಲಿ 2 ಮರಿಗಳಿಗೆ ಜನ್ಮ ನೀಡಿದ್ದು ಉದ್ಯಾನವನದ ಹುಲಿ ಸಂತತಿಯನ್ನು 10ಕ್ಕೆ ಹೆಚ್ಚಿಸಿದೆ. 1 ಗಂಡು ಮತ್ತು 1 ಹೆಣ್ಣು ಮರಿಗಳು ಈಗ 2 ತಿಂಗಳಾಗಿದ್ದು ಆರೋಗ್ಯವಾಗಿದೆ. ರಾಣಿಗೆ ಬಹು ಜನ್ಮಗಳ ಇತಿಹಾಸವಿದೆ. 2016ರಲ್ಲಿ 5 ಮರಿಗಳಿಗೆ ಜನ್ಮ ನೀಡುವ ಮೂಲಕ ದಾಖಲೆ ನಿರ್ಮಿಸಿದೆ. ನಂತರ 2021ರಲ್ಲಿ ಇನ್ನೂ 3 ಮರಿಗಳನ್ನು ನೀಡಿದೆ. ಇದೀಗ ಮತ್ತೆ 2 ಮರಿಗಳಿಗೆ ಜನ್ಮ ನೀಡಿದ ರಾಣಿ ಒಟ್ಟಾರೆ 10 ಮರಿಗಳ ತಾಯಿಯಾಗಿದ್ದಾಳೆ. ಪ್ರಾಣಿ ವಿನಿಮಯ ಕಾರ್ಯಕ್ರಮದ ಅಂಗವಾಗಿ 2016ರಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ರಾಣಿಯನ್ನು ಪಿಲಿಕುಳಕ್ಕೆ ಕರೆತರಲಾಗಿತ್ತು. ಪ್ರತಿಯಾಗಿ ಪಿಲಿಕುಳದ ಗಂಡು ಹುಲಿಯನ್ನು ಬನ್ನೇರುಘಟ್ಟಕ್ಕೆ ಕಳುಹಿಸಲಾಗಿತ್ತು. ಅದರ ಉತ್ತುಂಗದಲ್ಲಿ ಇದೀಗ ಪಿಲಿಕುಳವು 15ಕ್ಕೂ ಹೆಚ್ಚು ಹುಲಿಗಳನ್ನು ಹೊಂದಿದೆ. ಪಿಲಿಕುಳ ನಿಸರ್ಗದಲ್ಲಿ ಪಿಲಿಕುಳ ಝೂ, ಪಿಲಿಕುಳ ಇದನ್ನು ಬಯಾಲಜಿಕಲ್ ಪಾರ್ಕ್ ಅಂತ ಕರೀತೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಪ್ರಾಣಿ ಪಕ್ಷಿ ಉರಗಳು ಸೇರಿ ಮರಮಟ್ಟಿಗಳಿಗೂ ಅಷ್ಟೇ ಒಂದು ಆದ್ಯತೆ ನೀಡಿದ್ದೀವಿ. ಇದನ್ನೊಂದು ಕಾಡಿನಾಗೆ ಬೆಳೆಸಿ ಅದರಲ್ಲಿ ಪ್ರಾಣಿಗಳನ್ನು ಜನರಿಗೆ ತೋರಿಸಬೇಕು ಅಂತ ಹೇಳೋ ಉದ್ದೇಶ. ಇಲ್ಲಿ ಪ್ರಾಣಿಗಳಿಗೆ ಆವರಣವನ್ನು ವಿಶಾಲವಾದ ಆವರಣ ಮಾಡ್ತಾ ಇದ್ದೇವೆ. ಅದರೊಳಗೆ ಪ್ರಾಣಿಗಳು ಕಾಡಿನಲ್ಲಿ ಹೇಗಿರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಮೃಗಾಲಯದಲ್ಲಿ ಇರಬೇಕು ಅಂತ ಹೇಳುವುದೇ ಉದ್ದೇಶ. ಇದೆಲ್ಲ ಮಾಡಿದ್ದರಿಂದ ಇಲ್ಲಿ ಪ್ರಾಣಿಗಳೆಂದರೆ ಸೇರಿ ಮ್ಯಾಮಲ್ಸ್, ಪಕ್ಷಿಗಳು ಮತ್ತು ಉರಗಗಳು ಇವೆಲ್ಲ ಸೇರಿ ಹೇಳ್ತಿದ್ರೆ ಇಲ್ಲಿ ಭಾಳಷ್ಟು ಸಂತಾನೋತ್ಪತ್ತಿ ಅಭಿವೃದ್ಧಿ ಆಗ್ತಾ ಇದೆ. ಅವಳು ಮರಿ ಇಟ್ಟು ಬೆಳೆಸ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಒಂದು ಮೃಗಾಲಯದಲ್ಲಿ ಜಾಸ್ತಿ ಪ್ರಾಣಿಯ ಸಂತಾನ ಉತ್ಪತ್ತಿ ಆದರೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮರಣ ಇದ್ದರೆ ಅದೊಂದು ಉತ್ತಮ ಮೃಗಾಲಯ ಅಂತ ಲೆಕ್ಕ. ನಮ್ಮ ಪಿಲಿಕುಳದಲ್ಲಿ ನಮಗೆ ಹುಲಿಗಳಿಗೆ ಆದ್ಯತೆ ನೀಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದರ ಹೆಸರೇ ಪಿಲಿಕುಳ ಅಂತ ಹೇಳಿದೆ. ಹುಲಿಗಳ ಒಂದು ಆವಾಸ ಸ್ಥಾನ ಆಗಿತ್ತು ಮೊದಲು. ಆದ್ದರಿಂದ ಇಲ್ಲಿ ನಮ್ಮ ಹುಲಿಗಳ ಸಂಖ್ಯೆ ಈಗ 10ಕ್ಕೆ ಇದೆ. ಮೊದಲು 10-15 ಇತ್ತು. ಅದನ್ನು ಬೇರೆ ಬೇರೆ ಮೃಗಾಲಯಗಳಿಗೆ ನೀಡಿ ಈಗ ಸಂಖ್ಯೆ ಕಡಿಮೆ ಮಾಡಿ 10ಕ್ಕೆ ನಿಲ್ಲಿಸಿದ್ದೇವೆ. ಇಲ್ಲಿ ಒಂದು ವಿಶೇಷ ನಾವು ಏನು ಅಂತ ಹೇಳಿದರೆ ಇಲ್ಲಿ ಪ್ರಾಣಿಗಳು ಯಾವಾಗಲೂ ಕಾಡಿನಲ್ಲಿ ಪ್ರಾಣಿಗಳು ಗುಂಪಾಗಿರ್ತವೆ. ಅದು ಹೆಚ್ಚಿಗೆ ಅದರ ಸಂತಾನಾಭಿವೃದ್ಧಿ ಅದೇ ಗ್ರೂಪಿನಲ್ಲೇ ಆಗ್ತಾಯಿದ್ದಾರೆ, ಅದೇ ಕುಟುಂಬದಲ್ಲಿ ಅಂತ ಹೇಳಿರಬಹುದು. ಇದರಲ್ಲಿ ನಮ್ಮದು ಇನ್ಬ್ರೀಡಿಂಗ್ ಆಗಲಿಕ್ಕೆ ಬಿಡೋದಿಲ್ಲ, ಅವುಗಳೊಳಗೆ ಬ್ರೀಡಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ ನಾವು. ಅದಕ್ಕೆ ಬೇರೆ ಹುಲಿಗಳನ್ನು ಬೇರೆ ಮೃಗಾಲಯ ತರಿಸಿ ನಮ್ಮ ಹುಲಿಗಳನ್ನು ಅವರಿಗೆ ಅಳಿಸಿ ಅದರಿಂದ ಅದರ ಸಂತಾನಾಭಿವೃದ್ಧಿ ಮಾಡೋದ್ರಿಂದ ಇಲ್ಲಿಯ ಹುಲಿಗಳು ಭಾಳ ಬಲಿಷ್ಠವಾಗಿ ನಿಜವಾದ ಹುಲಿಗಳಾಗಿ ಇದ್ದೇವೆ. ಆದ್ದರಿಂದ ನಮಗೆ ಬೇರೆ ಮೃಗಾಲಯದಿಂದ ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ. ನಾವು ಅವರಿಗೆ ನಮ್ಮ ಹುಲಿಗಳು ಕೊಡುವಾಗ ಅವರ ಮೃಗಾಲಯಗಳಿಂದ ಒಳ್ಳೆಯ ಪ್ರಾಣಿಗಳನ್ನು ನಾವು ತರಿಸ್ತೇವೆ. ಹಾಗೆ ಮೃಗಾಲಯದ ಪ್ರಾಣಿಗಳ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಈಗ ನಮಗೆ 10 ಹುಲಿಗಳಲ್ಲಿ 5 ಗಂಡು ಮತ್ತು 5 ಹೆಣ್ಣು. ಈಗ ರಾಣಿ ಹುಲಿ ಅಂತ ಹೇಳಿದರೆ ಅದು ನಾವು ಹಿಂದೆ ಬೇರೆ ಮೃಗಾಲಯ ಬನ್ನೇರುಘಟ್ಟದಿಂದ ತರಿಸ್ತಾ ಇದ್ದದ್ದು. ಅವರಿಗೆ ನಮ್ಮ ಬೇರೆ ಒಂದು ಹುಲಿ ಕೊಟ್ಟಿದ್ದೇವೆ. ಇಲ್ಲಿ ತಂದ ಮೇಲೆ 2016 ಇಸವಿಗೆ 5 ಮರಿಗಳಿಗೆ ಜನ್ಮ ನೀಡಿದೆ. ಮೃಗಾಲಯದಲ್ಲಿ ಸಾಧಾರಣ ಅಂತ ಹೇಳಿದರೆ 3, ಹೆಚ್ಚು ಅಂತ ಹೇಳಿದರೆ 4 ಮರಿಗಳಿಗೆ ಜನ್ಮ ನೀಡ್ತದೆ. ಇದು 5 ಮರಿಗಳಿಗೆ ಜನ್ಮ ನೀಡಿ ಇದೊಂದು ದಾಖಲೆಯನ್ನೇ ರಚಿಸಿದೆ ದೇಶದಲ್ಲಿ. ಹೌದು. ಮತ್ತು 2021ರಲ್ಲಿ ಪುನಃ 3 ಮರಿಗಳಿಗೆ ಜನ್ಮ ನೀಡಿದೆ. ಮತ್ತು ಈಗ 2 ಹುಲಿಗಳು ಜನ್ಮ ನೀಡಿದೆ. ಅದಕ್ಕೂ 2 ತಿಂಗಳವರೆಗೆ ಭಾಳ ಅದರ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಯಾಕೆಂದರೆ ಭಾಳ ಜಾಗ್ರತೆ ಬೇಕು. ಅದರೊಳಗೆ ಯಾರನ್ನೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬರೀ ಅದರ ಸಿಬ್ಬಂದಿಗಳು ಮಾತ್ರ ಶುದ್ಧಾಗಿ ಅದರೊಳಗೆ ಹೋಗಬೇಕು, ಯಾವ ರೋಗಗಳಂತೆ. 2 ತಿಂಗಳಾಗುವಾಗ ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. ಮೊನ್ನೆಗೆ 2 ತಿಂಗಳಾಯಿತು. ಹಾಗೆ ಈಗ ಜನರನ್ನು ಈಗ ಫೋಟೋಗ್ರಾಫ್ಗೆ ಬಿಡ್ತಾ ಇದ್ದೀವಿ, ಬಿಡುವುದಿಲ್ಲ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేడ మస్తు ఖుషి అప్పుడు బాబా ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ